ನಮಸ್ತೆ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವು ಇವತ್ತು ಟೆಂಪಲ್ಗೆ ಹೋಗುವಂತಿದ್ದೇನೆ. ನಮ್ಮ ಮಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿರುವ ಕದ್ರಿ ಮಂಜುನಾಥ ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ನಾನು ಮತ್ತು ಕಸಿನ್ನ ಮಗ. ನೋಡಿ, ಟೆಂಪಲ್ ದ್ವಾರ ಬಂತು. ಇಲ್ಲಿ ದ್ವಾರದೊಳಗಡೆ ಹೋಗ್ತಾ ಇದ್ದೇವೆ. ಈ ಕದ್ರಿ ಮಂಜುನಾಥೇಶ್ವರ ಟೆಂಪಲ್ನ ಇತಿಹಾಸ ತುಂಬ ಉಂಟು ಹೇಳಿಕ್ಕೋದ್ರೆ. ಆದರೆ ನಮಗೆ ಗೊತ್ತಿದ್ದಷ್ಟು ಹೇಳ್ತೇನೆ. ಅಂದರೆ ಇದು 10ನೇ ಶತಮಾನ ತನಕ ಈ ಟೆಂಪಲನ್ನು ಬೌದ್ಧ ಧರ್ಮದವ್ರು ನಡೆಸಿಕೊಂಡು ಬರ್ತಾಯಿದ್ರು. ಆನಂತರ ಅದು ಶೈವ ಧರ್ಮಕ್ಕೆ ಪರಿವರ್ತನೆ ಆಯಿತು ಕಾಲಕ್ರಮೇಣ. ಆನಂತರ ಇಲ್ಲಿ ಬೋಧಿಸತ್ವ ಅಂದರೆ ಶಿವನ ಸಮಗ್ರ ರೂಪವನ್ನು ಮತ್ತು 151 ಶಿವಲಿಂಗವನ್ನು ಎಷ್ಟೋ ಶತಮಾನಗಳವರೆಗೆ ಪೂಜಿಸಿಕೊಂಡು ಬರ್ತಾಯಿದ್ರು. ಮತ್ತೊಂದು ವಿಷಯ ಉಂಟು, ಕೊರಗಜ್ಜನಿಗೂ ಮತ್ತು ಕದ್ರಿ ಟೆಂಪಲಿಗೂ ಒಂದು ಸ್ಟೋರಿ ಉಂಟು. ಅದು ನಾನು ನೆಕ್ಸ್ಟ್ ಟೈಮ್ ಹೇಳ್ತೇನೆ. ನಾನು ನಿಮಗೆ ಅದು ಕರೆಕ್ಟ್ ನಾನು ಸ್ವಲ್ಪ ಸರಿ ಗೊತ್ತಿದ್ದವ್ರ ಹತ್ರ ಕೇಳಿ ಮತ್ತೆ ಹೇಳ್ತೇನೆ. ಫ್ರೆಂಡ್ಸ್, ನಾನು ವೆರಾಂಡದಲ್ಲಿ ಮಾತ್ರ ವಿಡಿಯೋ ಮಾಡಿದ್ದೇನೆ. ಟೆಂಪಲ್ನ ಒಳಗಡೆ ಎಲ್ಲ ಮಾಡಲಿಲ್ಲ, ಅದು ನನಗೆ ಸರಿ ಕಾಣಲಿಲ್ಲ. ಹಾಗೆ ನೋಡಿ, ಇಲ್ಲಿ ಕಾಲು ತೊಳೆದು ನಾವು ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ 7 ಕೊಳಗಳು ಉಂಟು, ಅದನ್ನು ಮತ್ತೆ ತೋರಿಸ್ತೇನೆ ನಾನು. ಅದು ಸಹ ತುಂಬ ವಿಶೇಷ ಉಂಟು. ನೋಡಿ, ಇದು 7 ಕೊಳಗಳು. ಇಲ್ಲಿ ಬಂದು ಮಂದಿ ಸ್ನಾನ ಎಲ್ಲ ಮಾಡ್ತಾರೆ. ಇದಂದರೆ 70 ಕೋಟಿ ಏನೋ ಮಂತ್ರಗಳೇ ಕೊಳಗಳಾಗಿ ಇವೆ ಅಂತ ಇಲ್ಲಿ. ಹಾಗೆ ಮತ್ತು ಇಲ್ಲಿ ಕಾಶಿಯಿಂದ ತೀರ್ಥ ಇಲ್ಲಿ ಬರ್ತದೆ. ಮತ್ತೊಂದು ಇಲ್ಲಿದು ವಿಶೇಷ ಏನಂದರೆ, ಇಲ್ಲಿ ಕಾಶಿಯಿಂದ ಬರುವ ತೀರ್ಥ ಉಂಟಲ್ಲ, ಅದನ್ನು ನಾವು ನಮ್ಮ ಕೈಯಾರೆ ಬಂದು ಇಲ್ಲಿ ಶಿವಲಿಂಗಕ್ಕೆ ಅರ್ಪಿಸ್ಬೋದು. ನೋಡಿ, ನಾವು ಇಟ್ಕೊಂಡಿದ್ದೇನೆ ನೋಡಿ, ಹೀಗೆ ಶಿವಲಿಂಗಕ್ಕೆ ಹಾಕಿ ಕೈ ಮುಗಿಯೋದು. ಎಷ್ಟು ಒಳ್ಳೆಯದಲ್ಲ, ನಮ್ಮ ಕೈಯಾರೆ ನಾವು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು. ನಿನ್ನ ಮಮ್ಮಿ ತಿರ್ತು ಹೋಯರು ಮೆಲ್ಲ ಮೆಲ್ಲ ಗಟ್ಟಿ ಬತ್ತು. ಇಲ್ಲಿ ಇನ್ನೂ ಸಹ ಮೇಲೆ ಹೋದರೆ ಆಂಜನೇಯ ಟೆಂಪಲ್ ಉಂಟು, ಮತ್ತೊಂದು ಕಾಳಭೈರವನ ಟೆಂಪಲ್ ಉಂಟು. ಅದಂದರೆ ನಾಥ ಪಂಥದವರದು ಕಾಳಭೈರವ ಟೆಂಪಲ್. ಅದು ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೇನೆ. ಏನೇ ಹೇಳಿ, ಈ ಟೆಂಪಲಿಗೆ ಬರುವುದು ಹೇಳಿದರೆ ಒಂದು ಖುಷಿ, ತುಂಬ ಖುಷಿ ಆಗ್ತದೆ ಇಲ್ಲಿ. ಸ್ಮೈಲ್.
ಇಲ್ಲಿ ಮತ್ತು ಯುಗಗಳ ಇತಿಹಾಸ ಕೂಡ ಉಂಟು. ಅಂದರೆ ದ್ವಾಪರ ಯುಗದಲ್ಲಿ ಇರುವಾಗ ಪಾಂಡವರು ಇಲ್ಲಿಗೆ ಬಂದಿದ್ದರು. ಅದರ ಕುರುಹಾಗಿ ಪಾಂಡವ ಗುಹೆ ಅಂತ ಇಲ್ಲಿ ಉಂಟು. ಅದು ಕೂಡ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಹೊರಗಡೆ ಇದ್ದೇವೆ, ಬಂದು ಇನ್ನು ಹೊರಡ್ತಾ ಇದ್ದೇವೆ. ಇನ್ನು ಮಗುಗೆ ಏನು ತಿಂಡಿ ಎಲ್ಲ ಬೇಕಂತೆ, ಎಲ್ಲಿಯಾದರೂ ನಿಲ್ಲಿಸಬೇಕಾಗ್ತದೆ. ನೆಕ್ಸ್ಟ್ ಟೈಮ್ ಮಂಗಳೂರಿಗೆ ಬಂದಾಗ ಇಲ್ಲಿಗೆ ಭೇಟಿ ನೀಡಿ. ಯಾಕೆಂದರೆ ಮಂಗಳೂರಲ್ಲಿ ಮಂಗಳಾದೇವಿ ನಮಗೆ ತಾಯಿ ಆದರೆ ಮಂಜುನಾಥ ಸ್ವಾಮಿ ನಮ್ಮ ತಂದೆ ಇದ್ದಾಗೆ. ಹಾಗೆ ತುಂಬ ಇಂಪಾರ್ಟೆಂಟ್ ಟೆಂಪಲ್ ನಮ್ಮ ಮಂಗಳೂರಲ್ಲಿ. ಆದಷ್ಟು ನೆನಪಿನಲ್ಲಿ ಬನ್ನಿ ಬಂದಾಗ. ಫೈನಲಿ ಒಂದು ರೆಸ್ಟೋರೆಂಟಿಗೆ ಬಂದೆವು. ಸ್ವಲ್ಪ ನನ್ನ ಮಗಳಿಗೆ ಪಾರ್ಸೆಲ್.